ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೋಟಿನಾಡು ಅಕಾಡೆಮಿಯಿಂದ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ, ಬೋಧನಾಶಾಸ್ತ್ರ, ಶಿಕ್ಷಣಶಾಸ್ತ್ರ ಪ್ರಮುಖ 20 ಪ್ರಶ್ನೋತ್ತರಗಳನ್ನು TT ಆ್ಯಂಡ್ CTT ಪರೀಕ್ಷೆಗೆ ಸಂಬಂಧಿಸಿದಂತೆ ಇವತ್ತಿನ ಅವಧಿಯಲ್ಲಿ ಏನು ನೋಡೋಣ. ಮೊದಲನೇ ಪ್ರಶ್ನೆ, ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣದ ಪ್ರಮುಖ ಸೂಚಕ. ಎ. ಶಾಲೆಯ ಬೌದ್ಧಿಕ ಸೌಲಭ್ಯಗಳು. ಬಿ. ತರಗತಿಯ ವ್ಯವಸ್ಥೆ. ಸಿ. ಪಠ್ಯಪುಸ್ತಕ ಮತ್ತು ಬೋಧನಾ ಕಲಿಕಾ ವಸ್ತುಗಳು. ಡಿ. ವಿದ್ಯಾರ್ಥಿಗಳ ಸಾಧನಾ ಮಟ್ಟ. ಇದಕ್ಕೆ ಸರಿಯಾದ ಉತ್ತರ ಸಿ. ಪಠ್ಯಪುಸ್ತಕ ಮತ್ತು ಬೋಧನಾ ಕಲಿಕಾ ವಸ್ತುಗಳು. ಪ್ರಶ್ನೆ 2, ಸಮನ್ವಯ ಶಿಕ್ಷಣ ಯಶಸ್ಸು ಅವಲಂಬಿಸಿರುವುದು. ಎ. ಸಮುದಾಯದ ಬೆಂಬಲದಿಂದ. ಬಿ. ಪಠ್ಯಪುಸ್ತಕಗಳ ಉತ್ಕೃಷ್ಟತೆಯಿಂದ. ಸಿ. ಅತ್ಯುನ್ನತ ಮಟ್ಟದ ಬೋಧನಾ ಕಲಿಕಾ ಸಾಮಗ್ರಿಗಳಿಂದ. ಡಿ. ಶಿಕ್ಷಕರಲ್ಲಿ ಮನೋಧೋರಣೆಗಳ ಬದಲಾವಣೆಯಿಂದ. ಉತ್ತರ ಡಿ. ಶಿಕ್ಷಕರಲ್ಲಿ ಮನೋಧೋರಣೆಗಳ ಬದಲಾವಣೆಯಿಂದ. ಪ್ರಶ್ನೆ 3, ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳ ಸೂಕ್ತ ಅತ್ಯುತ್ತಮ ಪರಿಹಾರ. ಎ. ಕಠಿಣ ಪರಿಶ್ರಮ ವಹಿಸಲು ಸಲಹೆ ನೀಡುವುದು. ಬಿ. ಗ್ರಂಥಾಲಯದಲ್ಲಿ ಓದುವುದು, ಮೇಲ್ವಿಚಾರಣೆ ಮಾಡುವುದು. ಸಿ. ಖಾಸಗಿ ಮನೆ ಪಾಠಕ್ಕೆ ಸಲಹೆ ನೀಡುವುದು. ಡಿ. ನೈದಾನಿಕ ಬೋಧನೆ. ಸರಿಯಾದ ಉತ್ತರ ನೈದಾನಿಕ ಬೋಧನೆ. ಪ್ರಶ್ನೆ 4, ಶಾಲೆಯಿಂದ ದೂರ ಉಳಿದಿರುವ ಮಕ್ಕಳ ಶಿಕ್ಷಣಕ್ಕಾಗಿ ಪಠ್ಯವಸ್ತುವಿನ ಅತ್ಯಂತ ಅವಶ್ಯಕವಾದ ಅಂಶ. ಎ. ಸಾಕ್ಷರತೆ ಸಾಮರ್ಥ್ಯಗಳು. ಬಿ. ಜೀವನ ಕೌಶಲ್ಯಗಳು. ಸಿ. ಸಂಖ್ಯಾ ಸಾಮರ್ಥ್ಯಗಳು. ಡಿ. ವೃತ್ತಿಪರ ಸಾಮರ್ಥ್ಯಗಳು. ಸರಿಯಾದ ಉತ್ತರ ಡಿ. ವೃತ್ತಿಪರ ಸಾಮರ್ಥ್ಯಗಳು. ಪ್ರಶ್ನೆ 5, ಶಿಕ್ಷಣದ ಮುಖ್ಯ ಉದ್ದೇಶ. ಎ. ವಿದ್ಯಾರ್ಥಿಗಳಲ್ಲಿ ವೃತ್ತಿ ಕೌಶಲ್ಯಗಳನ್ನು ಬೆಳೆಸುವುದು. ಬಿ. ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸುವುದು. ಸಿ. ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಸಿದ್ಧಗೊಳಿಸುವುದು. ಡಿ. ವಿದ್ಯಾರ್ಥಿಗಳನ್ನು ವಾಸ್ತವಿಕ ಜೀವನಕ್ಕೆ ಸಿದ್ಧಗೊಳಿಸುವುದು. ಉತ್ತರ ಡಿ. ವಿದ್ಯಾರ್ಥಿಗಳ ವಾಸ್ತವಿಕ ಜೀವನಕ್ಕೆ ಸಿದ್ಧಗೊಳಿಸುವುದು. ಪ್ರಶ್ನೆ 6, ಜೀವನದಲ್ಲಿ ಯಶಸ್ಸುಗೊಳಿಸಲು ವಿದ್ಯಾರ್ಥಿಗಳು ಹೇಗೆ ಅಭಿಪ್ರೇರಣೆಗೊಳಿಸಬೇಕು. ಎ. ಆಯ್ದುವ ಅಧ್ಯಯನ. ಬಿ. ಆಕಸ್ಮಿಕ ಅಧ್ಯಯನ. ಸಿ. ಉದ್ದೇಶಪೂರಿತ ಅಧ್ಯಯನ. ಡಿ. ಕಂಠಪಾಠ ಕಲಿಕೆ. ಉತ್ತರ ಸಿ. ಉದ್ದೇಶಪೂರಿತ ಅಧ್ಯಯನ. ಪ್ರಶ್ನೆ 7, ಓರ್ವ ಶಿಕ್ಷಕ ತರಗತಿಯಲ್ಲಿ ಪ್ರಶ್ನೆ ಕೇಳುವುದು. ಎ. ವಿದ್ಯಾರ್ಥಿಗಳನ್ನು ಸದಾ ಕಾರ್ಯನಿರತರನ್ನಾಗಿಸಲು. ಬಿ. ಶಿಸ್ತನ್ನು ಪಾಲಿಸಲು. ಸಿ. ವಿದ್ಯಾರ್ಥಿಗಳ ಗಮನವನ್ನು ಸೆಳೆಯಲು. ಡಿ. ಬೋಧಿಸಲು. ಉತ್ತರ ವಿದ್ಯಾರ್ಥಿಗಳನ್ನು ಗಮನವನ್ನು ಸೆಳೆಯಲು. ಡಿ. ಇದು ಸಿ. ಪ್ರಶ್ನೆ 8, ಶಿಕ್ಷಕನು ಈ ಕೆಳಗಿನ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಬಲ್ಲನು. ಎ. ಅವರಿಗೆ ಶ್ರೇಷ್ಠ ವ್ಯಕ್ತಿಗಳ ಬಗ್ಗೆ ಹೇಳುವುದು. ಬಿ. ಶಿಸ್ತಿನ ಪ್ರಜ್ಞೆ ಬೆಳೆಸುವುದು. ಸಿ. ಮಾದರಿಯಾಗಿ ವರ್ತಿಸುವುದು. ಡಿ. ಅವರಿಗೆ ಉತ್ತಮ ಕಥೆಗಳನ್ನು ಹೇಳುವುದು. ಉತ್ತರ ಸಿ. ಮಾದರಿಯಾಗಿ ವರ್ತಿಸುವುದು. ಪ್ರಶ್ನೆ 9, ಓರ್ವ ಶಿಕ್ಷಕನಿಗೆ ಬಹಳ ಪ್ರಮುಖ ಮಹತ್ವವಾದದ್ದು. ಎ. ತರಗತಿಯಲ್ಲಿ ಶಿಸ್ತನ್ನು ನಿರ್ವಹಿಸುವುದು. ಬಿ. ಸಮಯ ಪ್ರಜ್ಞೆ ಹೊಂದಿರುವುದು. ಸಿ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಹರಿಸುವುದು. ಡಿ. ಓರ್ವೋತ್ತಮ ವಾಗ್ಮೇಯ ಆಗುವುದು. ಉತ್ತರ ಸಿ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಹರಿಸುವುದು.
ಪ್ರಶ್ನೆ 10. ಸೇತುಬಂಧ ಕಾರ್ಯಕ್ರಮದ ಉದ್ದೇಶವೇನು? ಎ. ಪೂರ್ವ ಪರೀಕ್ಷೆ ನಡೆಸುವುದು. ಬಿ. ಕಲಿಕೆಯ ನ್ಯೂನತೆಗಳನ್ನು ಗುರುತಿಸುವುದು. ಸಿ. ಸಾಧನಾ ಪರೀಕ್ಷೆ ನಡೆಸುವುದು. ಡಿ. ಪರಿಹಾರ ಬೋಧನ ಮಾಡಿ ಕಲಿಕೆಯನ್ನು ಸುಧಾರಿಸುವುದು. ಉತ್ತರ ಡಿ. ಪರಿಹಾರ ಬೋಧನಾ ಮಾಡಿ ಕಲಿಕೆಯನ್ನು ಸುಧಾರಿಸುವುದು. ಪ್ರಶ್ನೆ 11. ಸಾರ್ವತ್ರಿಕ ದಾಖಲಾತಿ ಎಂದರೆ? ಎ. ಶಾಲೆಯಿಂದ ಹೊರಗುಳಿದ ಮಕ್ಕಳ ದಾಖಲಾತಿ. ಬಿ. ಸ್ವ ಇಚ್ಛಾ ದಾಖಲಾತಿ. ಸಿ. ಅರ್ಹ ವಯಸ್ಸಿನ ಎಲ್ಲ ಮಕ್ಕಳ ಶಾಲಾ ದಾಖಲಾತಿ. ಡಿ. ಪರಿಹಾರ ಬೋಧನಾ ಮಾಡಿ ಕಲಿಕೆಯನ್ನು ಸುಧಾರಿಸುವುದು. ಸಿ. ಅರ್ಹ ವಯಸ್ಸಿನ ಎಲ್ಲ ಮಕ್ಕಳ ಶಾಲಾ ದಾಖಲಾತಿ. ಪ್ರಶ್ನೆ 12. ಕೆಳಗಿನವುಗಳಲ್ಲಿ ಯಾವುದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ಉಪಕ್ರಮವಾಗಿದೆ? ಎ. ಉಪನ್ಯಾಸ. ಬಿ. ನಿರ್ದೇಶಿತ ಬೋಧನೆ. ಸಿ. ತರಗತಿ ಚರ್ಚೆ. ಡಿ. ಪ್ರಾತ್ಯಕ್ಷಿಕತೆ. ಉತ್ತರ ಸಿ. ತರಗತಿಯ ಚರ್ಚೆ. ಪ್ರಶ್ನೆ 13. ಕೌಶಲ್ಯಗಳಿಗೆ ಸಂಬಂಧಿಸಿದಂತೆ ಪರಿಹಾರ ಬೋಧನೆಯು ಎ. ವೈಯಕ್ತಿಕವಾದುದಾಗಿರಬೇಕು. ಬಿ. ಹೆಚ್ಚು ಸಾಧಕರೊಡನೆ ಕಾರ್ಯನಿರ್ವಹಿಸಲು ಮಗುವನ್ನು ಒತ್ತಾಯಿಸಬೇಕು. ಸಿ. ಸಾಮಾನ್ಯ ನ್ಯೂನತೆಗಳನ್ನು ಸರಿಪಡಿಸಬೇಕು. ಡಿ. ಯಶಸ್ಸಿನ ಕಾರ್ಯನಿಶ್ಚಿತಗೊಳಿಸಲು ಕಡಿಮೆ ಕ್ಲಿಷ್ಟತೆಯನ್ನು ಹೊಂದಿರಬೇಕು. ಎ. ವೈಯಕ್ತಿಕವಾದಿಯಾಗಿರಬೇಕು. ಪ್ರಶ್ನೆ 14. ಕೆಳಗಿನವುಗಳಲ್ಲಿ ಯಾವಾಗ ಬೋಧನೆಯು ನಿಷ್ಫಲ ಎನಿಸಿಕೊಳ್ಳುವುದು? ಎ. ಬೋಧನೆಯ ತತ್ವಶಾಸ್ತ್ರದ ಆಧಾರಿತವಾದಾಗ. ಬಿ. ಕಲಿಕೆಯ ಮನೋಶಾಸ್ತ್ರದ ಆಧಾರಿತವಾದಾಗ. ಸಿ. ಎಲ್ಲರ ಕಲಿಕೆಯಲ್ಲಿ ಪರಿಣಮಿಸಿದಾಗ. ಡಿ. ಕಲಿಕಾರ್ಥಿಗಳಿಗೆ ಸವಾಲೆನಿಸಿದಾಗ. ಉತ್ತರ ಡಿ. ಕಲಿಕಾರ್ಥಿಗಳಿಗೆ ಸವಾಲೆನಿಸಿದಾಗ. ಪ್ರಶ್ನೆ 15. ಶಿಕ್ಷಣದ 4 ಆಧಾರ ಸ್ತಂಭಗಳಲ್ಲಿ ಯಾವ ಸ್ತಂಭ ವ್ಯಕ್ತಿತ್ವ ಬೆಳವಣಿಗೆಗೆ ಒತ್ತು ಕೊಡುತ್ತದೆ? ಎ. ಅರಿಯುವುದನ್ನು ಕಲಿಸುವ ಉದ್ದೇಶ. ಬಿ. ಮಾಡುವುದನ್ನು ಕಲಿಸುವ ಉದ್ದೇಶ. ಸಿ. ಸಹಜೀವನವನ್ನು ಕಲಿಸುವ ಉದ್ದೇಶ. ಡಿ. ತನ್ನತನವನ್ನು ಅರಿಯುವ ಉದ್ದೇಶ. ಉತ್ತರ ಡಿ. ತನ್ನತನವನ್ನು ಅರಿಯುವ ಉದ್ದೇಶ. ಪ್ರಶ್ನೆ 16. ಒಂದು ತರಗತಿ ವಿದ್ಯಾರ್ಥಿಗಳು ಜ್ಞಾನ ನಿರ್ಮಾಣದಲ್ಲಿ ತೊಡಗಿದ್ದಾರೆ ಎಂಬುದನ್ನು ಸೂಚಿಸುವ ದೃಶ್ಯವೆಂದರೆ? ಎ. ವಿದ್ಯಾರ್ಥಿಗಳು ಉಪಾಧ್ಯಾಯರಿಗೆ ಪ್ರಶ್ನೆ ಕೇಳುವುದು. ಬಿ. ಉಪಾಧ್ಯಾಯರು ಕೇಳಿದ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರ ಹೇಳುವುದು. ಸಿ. ಮಕ್ಕಳು ತಮ್ಮ ಪಾಡಿಗೆ ತಾವು ಪಠ್ಯಪುಸ್ತಕವನ್ನು ಓದುತ್ತಿರುವುದು. ಡಿ. ಉಪಾಧ್ಯಾಯರು ಮಾತನಾಡುತ್ತಿರುವಾಗ ವಿದ್ಯಾರ್ಥಿಗಳು ಟಿಪ್ಪಣಿ ಮಾಡಿಕೊಳ್ಳುತ್ತಿರುವ ದೃಶ್ಯ. ಎ. ವಿದ್ಯಾರ್ಥಿಗಳು ಉಪಾಧ್ಯಾಯರಿಗೆ ಪ್ರಶ್ನೆ ಕೇಳುವುದು. ಪ್ರಶ್ನೆ 17. ಪ್ರಾಥಮಿಕ ಶಿಕ್ಷಣ ಈ ಕೆಳಗಿನ ಯಾವುದರಲ್ಲಿ ಸಹಾಯ ಮಾಡುತ್ತದೆ? ಎ. ಮಗುವಿನ ಸಾಮಾಜೀಕರಣ. ಬಿ. ಮಗುವಿನ ಪ್ರಜ್ಞಾತ್ಮಕತೆ. ಸಿ. ಶಿಕ್ಷಣವನ್ನು ಅರಿತುಕೊಳ್ಳುವಿಕೆ. ಡಿ. ಈ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವು. ಪ್ರಶ್ನೆ 18. ವೀಕ್ಷಿಸಬಹುದಾದ ವರ್ತನೆಗಳು ಯಾವ ಕಲಿಕಾ ಸಿದ್ಧಾಂತಕ್ಕೆ ಸಂಬಂಧಿಸಿದೆ? ಎ. ಜ್ಞಾನಾತ್ಮಕ ಕಲಿಕಾ ಸಿದ್ಧಾಂತ. ಬಿ. ವಿಕಾಸಾತ್ಮಕ ಕಲಿಕಾ ಸಿದ್ಧಾಂತ. ಸಿ. ವರ್ತನಾತ್ಮಕ ಕಲಿಕಾ ಸಿದ್ಧಾಂತ. ಡಿ. ಸಂರಕ್ಷಣಾತ್ಮಕ ಕಲಿಕಾ ಸಿದ್ಧಾಂತ. ಉತ್ತರ ಸಿ. ವರ್ತನಾತ್ಮಕ ಕಲಿಕಾ ಸಿದ್ಧಾಂತ. ಪ್ರಶ್ನೆ 19. ಮೂಲ ಶಿಕ್ಷಣ ಯೋಜನೆಯ ಪ್ರಮುಖ ಉದ್ದೇಶವೇನು? ಎ. ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರಿಕರಣ. ಬಿ. ಶಿಕ್ಷಣದ ಔದ್ಯೋಗೀಕರಣ. ಸಿ. ಶಿಕ್ಷಣದ ಮೂಲಕ ವ್ಯಕ್ತಿಗಳ ಮೂಲ ಅಗತ್ಯತೆಗಳನ್ನು ಪೂರೈಸುವುದು. ಡಿ. ಶಿಕ್ಷಣವನ್ನು ಕಡ್ಡಾಯಗೊಳಿಸುವುದು. ಉತ್ತರ ಸಿ. ಶಿಕ್ಷಣದ ಮೂಲಕ ವ್ಯಕ್ತಿಗಳ ಮೂಲ ಅಗತ್ಯತೆಗಳನ್ನು ಪೂರೈಸುವುದು.
ಪ್ರಶ್ನೆ 20. ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯಲ್ಲಿ ಬೋಧಿಸುವುದು ಉತ್ತಮ ಏಕೆಂದರೆ ಎ. ಇದು ಮಕ್ಕಳ ಆತ್ಮವಿಶ್ವಾಸವನ್ನು ಬೆಳೆಸುವುದು. ಬಿ. ಇದರಿಂದ ಕಲಿಕೆ ಸುಲಭವಾಗುತ್ತದೆ. ಸಿ. ಇದು ಬೌದ್ಧಿಕ ವಿಕಾಸದಲ್ಲಿ ಸಹಾಯ ಮಾಡುತ್ತದೆ. ಡಿ. ಇದು ಮಕ್ಕಳ ಸ್ವಾಭಾವಿಕ ವಾತಾವರಣದ ಬಗ್ಗೆ ಕಲಿಯಲು ನೇರವಾಗುತ್ತದೆ. ಉತ್ತರ ಡಿ. ಇದು ಮಕ್ಕಳ ಸ್ವಾಭಾವಿಕ ವಾತಾವರಣದ ಬಗ್ಗೆ ಕಲಿಯಲು ನೇರವಾಗುತ್ತದೆ. ಎಲ್ಲರಿಗೂ ಕೋಟೆನಾಡು ಅಕಾಡೆಮಿಯಿಂದ ಧನ್ಯವಾದಗಳು.